ಲವ್ ಜಿಹಾದ್ ಮತಾಂತರಗೊಳಿಸುವ ಜಿಹಾದಿಗಳಿಗೆ ಮುಂದಿನ ದಿನಗಳಲ್ಲಿ ದುರ್ಗಾವಾಹಿನಿ ಕಾರ್ಯಕರ್ತೆಯರ ಮುಖಾಂತರ ಏಟು ತಿನ್ನಲು ಸಿದ್ಧರಾಗಿರಬೇಕು. ಹಿಂದೂ ಸಮಾಜದ ಹೆಣ್ಣು ಮಕ್ಕಳನ್ನ ಪ್ರೀತಿಯ ನೆಪದಲ್ಲಿ ಯಾಮಾರಿಸಿ ಮತಾಂತರಿಸುವ ಮುಸ್ಲಿಂ ಜಿಹಾದಿಗಳಿಗೆ ಉತ್ತರವಾಗಿ ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ಕೂಡ ಪ್ರೀತಿಸಿ ಅವರಿಗೆ ತಿಲಕವಿಡುವುದು ಕೂಡ ಹಿಂದೂ ಸಮಾಜದವರಿಗೂ ಗೊತ್ತಿದೆ. ಜಿಹಾದಿಗಳ ಲವ್ ಜಿಹಾದ್ ಮತಾಂತರದ ವಿರುದ್ಧ ಹಿಂದೂ ಸಮಾಜದ ಹೋರಾಟ ಎಂದಿಗೂ ನಿಲ್ಲದು ಎಂದು ಚೈತ್ರ ಕುಂದಾಪುರ ಎಚ್ಚರಿಸಿದ್ದಾರೆ. ಬಜರಂಗದಳ ದುರ್ಗಾವಾಹಿನಿಯಿಂದ ಸುರತ್ಕಲ್ನಲ್ಲಿ ನಡೆದ ಬೃಹತ್ ಪ್ರತಿಭಟನೆಯಲ್ಲಿ ಮಾತನಾಡಿದ ಅವರು, ಬಜರಂಗದಳದ ಕಾರ್ಯಕರ್ತರು ಅಲೆಮಾರಿಗಳು ಮತ್ತು ಪುಡಿ ರೌಡಿಗಳು ಎಂಬ ಟೀಕೆಗಳನ್ನು ನಾವು ಕೇಳುತ್ತಲೇ ಇದ್ದೇವೆ. ಆದರೆ ಸಂಘಟನೆಯ ಕಾರ್ಯಕರ್ತರು ತಮ್ಮ ತಾಯ್ನಾಡಿನ ರಕ್ಷಣೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಕೋವಿಡ್-19 ಸೋಂಕಿನ ಕಷ್ಟದ ಸಮಯದಲ್ಲಿ ಅನೇಕರಿಗೆ ಸಹಾಯ ಮಾಡಿದ್ದಾರೆ. ಬಜರಂಗದಳದ ಕಾರ್ಯಕರ್ತರು ಎಂದಿಗೂ ಗಾಂಜಾ ಅಥವಾ ಇನ್ನಿತರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿಲ್ಲ. ಅವರ ಬಗ್ಗೆ ಮಾತನಾಡುವಾಗ ಎಚ್ಚರಿಕೆಯಿಂದ ಇರಿ ಎಂದಿದ್ದಾರೆ. ತುಂಬಾ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ. ಬಹುಶಃ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಗೆ ಹೋದಾಗೆಲ್ಲ ಅಲ್ಲಿನ ಜನಗಳು ಮಾತನಾಡ್ತಾರೆ, ನೀವು ಬಿಡಿ ಮಂಗಳೂರು ಉಡುಪಿ ಅವರು ಹಿಂದುತ್ವದ ಭದ್ರಕೋಟೆಯ ಜನ ಅಂತ. ಸುರತ್ಕಲ್ನ ಟೋಲ್ ಗೇಟ್ ನಲ್ಲಿ ಗಾಡಿ ಅಡ್ಡ ಹಾಕಿದ್ದಕ್ಕೆ ಬಜರಂಗದಳ ಕಾರ್ಯಕರ್ತರನ್ನ ನೈತಿಕ ಪೊಲೀಸ್ಗಿರಿ ಅಂತ ಕರೆದ್ರು. ನಾನು ಹೇಳ್ತೇನೆ, ಬಜರಂಗದಳ ಕಾರ್ಯಕರ್ತರು ಇನ್ನು ಯಾವತ್ತು ಯಾವ ಗಾಡಿಯೂ ಅಡ್ಡ ಹಾಕೋದಕ್ಕೆ ಹೋಗ್ಬೇಡಿ. ಯಾಕೆಂತ ಕೇಳಿದ್ರೆ ನೀವು ಅಡ್ಡ ಹಾಕಿದ್ರೆ ಮಾತ್ರ ನೈತಿಕ ಪೊಲೀಸ್ಗಿರಿ ಅಂತ ಹೇಳೋದು. ಇನ್ನು ಬಜರಂಗದಳ ಕಾರ್ಯಕರ್ತರಿಗೆ ನಾವು ಆ ಕೆಲಸ ಕೊಡೋದಿಲ್ಲ. ಎಲ್ಲ ದುರ್ಗಾವಾಹಿನಿ ತಾಯಿ ಅಂದ್ರೂ ಬೀದಿಗಿಳಿತೇವೆ. ಹೇಳಿ ನೋಡುವ ನೈತಿಕ ಪೊಲೀಸ್ಗಿರಿ ಅಂತ, ಹೇಳಿ ನೋಡೋ ಗೂಂಡಾಗಿರಿ ಅಂತ, ಹೇಳಿ ನೋಡೋ ರೌಡಿಸಮ್ ಅಂತ. ಬಹಳ ಜನಕ್ಕೊಂದು ಅಹಂಕಾರ ಇದೆ. ಬಜರಂಗ ದಳದವರು ಅಂತಂದ್ರೆ ಪೆಟ್ಟಿಸ್ಟ್ಗಳು ಅಂತ ಬಹಳ ಜನ ಮಾತಾಡೋದಿದೆ. ಅವ್ರು ರೌಡಿಸಮ್ ಮಾಡ್ತಾರೆ, ಅವ್ರು ಗೂಂಡಾಗಿರಿ ಮಾಡ್ತಾರೆ ಅಂತ. ಹೌದು ಸ್ವಾಮಿ, ನಮ್ಮ ಮನೆಯಲ್ಲಿ ಹಾಲು ಕೊಡುವ ದನವನ್ನ ನಾವು ಕಾಪಾಡ್ಕೊಳ್ಬೇಕು ಅಂತಂದ್ರೆ ನೀವು ದನ ಕದ್ಕೊಂಡು ಹೋಗುವಾಗ ತಲ್ವಾರ್ ತೋರಿಸ್ತೀರಿ ಅನ್ನೋದಾದ್ರೆ, ಧರ್ಮ ರಕ್ಷಣೆಗೋಸ್ಕರ ತಲ್ವಾರ್ ಹಿಡಿಯೋದನ್ನ ನಾವು ಕೋಟಿ ಚೆನ್ನೈಯರಿಂದ ಕಲ್ತವ್ರು. ಇವತ್ತು ನಿನ್ನೆ MITಯಲ್ಲಿ ಮೀನ್ ತುಂಬಿಸಿಕೊಂಡು ಬರುವ ಬ್ಯಾರಿಗಳಿಗೆ ಇಷ್ಟಿರ್ಬೇಕಾದ್ರೆ ನಮ್ಮದೇ ಅನ್ನ ತಿಂದು ನಮ್ಮದೇ ಜಾಗದಲ್ಲಿ ನಿಂತ್ಕೊಂಡು ನಮ್ಮನೆ ಹೆಣ್ಣು ಮಕ್ಕಳಿಗೆ ನೀವು ಕಾಳು ಹಾಕೋದಾದ್ರೆ ಒಂದು ಲೆಕ್ಕ ನಾನು ಕೊಡ್ಲೇಬೇಕಿದೆ. ಬಹಳ ಜನ ಗೊತ್ತಿಲ್ಲ. ನಾವು ಸಾಮಾನ್ಯವಾಗಿ ಹೇಳ್ತಿರ್ತೇವೆ, ನಾವು ಯಾರ ಸುದ್ದಿಗೂ ಹೋಗೋದಿಲ್ಲ, ನಮಗ್ ಮುಸಲ್ಮಾನ ಹೆಣ್ಮಕ್ಳು ಸವಾಸ ಬೇಡ, ನಮಗ್ ಕ್ರಿಶ್ಚಿಯನ್ ಹೆಣ್ಮಕ್ಳು ಸವಾಸ ಬೇಡ ಅಂತ. ಆದ್ರೆ ಬಹುಶಃ ನಿನ್ನೆ ಚಿಲುಂಬಿಗುಡ್ಡೆಯಲ್ಲಿ ನಡೆದಿರ್ತಕ್ಕಂಥ ಪ್ರಕರಣ ಇರಬಹುದು, ಮೊನ್ನೆ ಸುರತ್ಕಲ್ ಟೋಲ್ ಗೇಟ್ ನಲ್ಲಿ ನಡೆದಿರ್ತಕ್ಕಂಥ ಪ್ರಕರಣ ಇರಬಹುದು. ಕಳೆದ 2-3 ತಿಂಗಳಿನಲ್ಲಿ ಇಂತ 10-15 ಪ್ರಕರಣಗಳನ್ನ ನಾವು ಕೊಡ್ತೇವೆ. ಪ್ರತಿ ಪ್ರಕರಣದಲ್ಲಿಯೂ ಕೂಡ ಹಿಂದೂ ಹೆಣ್ಣು ಮಕ್ಕಳನ್ನ ಮುಸಲ್ಮಾನರು ಮತಾಂತರ ಮಾಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ, ಅವರ ಸಂಘ ಮಾಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ನಾವು ಹೇಳ್ತೇವೆ, ಇದು ಕೊನೆಯ ಎಚ್ಚರಿಕೆ. ಇಲ್ಲಿಗೆ ಸಾಕಷ್ಟು ಪ್ರಕರಣಗಳನ್ನು ನಾವು ಕಂಡಾಗಿದೆ, ಸಾಕಷ್ಟು ಅನುಭವಿಸಿ ಆಗಿದೆ. ನಮ್ಮೂರಿನ ಆಶಾನನ್ನ ನೀವು ಆಯೇಷ ಮಾಡಿದ್ರೆ, ನಮ್ಮೂರಿನ ತಾರಾನನ್ನ ನೀವು ತಮನ್ನ ಮಾಡಿದ್ರೆ,